ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವಗಳ ಪೈಕಿ ಮತ್ತೊಂದು ವಿಶಿಷ್ಟವಾದ ಗಣೇಶೋತ್ಸವ ಯಾವುದು ಅಂತ ಹೇಳಿದರೆ ಪುತ್ತೂರಿನ ಸಂತ ಫಿಲೋಮಿನಾ ಶಿಕ್ಷಣ ಸಂಸ್ಥೆಗಳ ವಠಾರದಲ್ಲಿ ನಡೀತಾ ಇರುವಂತಹ ಫಿಲೋ ಗಣಪ ಅಂದರೆ ಫಿಲೋಮಿನಾ ಸಂಘ ಸಂಸ್ಥೆಗಳ ಆವರಣದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳ ಶ್ರೀ ಗಣೇಶೋತ್ಸವ ಸೇವಾ ಟ್ರಸ್ಟ್ ಹಾಗೂ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಗಣೇಶೋತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವ ಈ ಬಾರಿ 41ನೇ ವರ್ಷದ ಸಂಭ್ರಮದಲ್ಲಿರುವಂಥದ್ದು. ಸೊ ಈಗಾಗಲೇ ನೋಡಬಹುದು ಗಣೇಶನ ವಿಗ್ರಹದ ಪ್ರತಿಷ್ಠಾಪನೆಯಾಗಿದೆ. ಜೊತೆಗೆ ಕಾರ್ಯಕ್ರಮಗಳ ಆಯೋಜನೆಗಾಗಿ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಪೆಂಡಾಲ್ನ ಕೆಳಭಾಗದಲ್ಲಿ ಅತ್ಯಂತ ವಿಶಾಲವಾಗಿ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಜೊತೆಗೆ ಸಭಾಂಗಣದ ವ್ಯವಸ್ಥೆಯಾಗಿದೆ. ಅದೇ ರೀತಿ ಪಕ್ಕದಲ್ಲಿ ಗಣೇಶನ ಮಂಟಪದಲ್ಲಿ ಗಣೇಶನ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಕೂಡ ಆಗಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಭಕ್ತರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಂದು ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಹಾಗಿದ್ದಾಗ ಇದು ಯಾವಾಗ ಆರಂಭ ಆಯಿತು, ಇದರ ಹಿನ್ನೆಲೆ ಏನು, ವಿದ್ಯಾರ್ಥಿಗಳ ಮೂಲಕವೇ ಆರಂಭಗೊಂಡಂತಹ ಗಣೇಶೋತ್ಸವ ಇದು. ಸೊ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳಿಕೊಂಡು ಬರೋಣ, ಅವರನ್ನು ಮಾತಾಡ್ಸೋಣ. ಹಲವಾರು ವರ್ಷಗಳಿಂದ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯು ಗಣೇಶೋತ್ಸವನ ಮಾಡ್ಕೊಂಡು ಬಂದಿದೆ. ಈ ಸಲ ನಾವು 41ನೇಯ ಗಣೇಶೋತ್ಸವನ ಆಚರಿಸ್ತಿದ್ದೇವೆ. ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲ ಸ್ಟೂಡೆಂಟ್ಸ್, ಹಿರಿಯ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಸೇರಿ ಮಾಡ್ತಾ ಇದ್ದೇವೆ ನಾವು. ಮತ್ತು ಇದು ಈಗ ಮಾಡ್ತಾ ಇರುವಂಥದ್ದಲ್ಲ, ಸುಮಾರು ವರ್ಷಗಳಿಂದ ಮಾಡ್ತಾ ಇರುವಂಥದ್ದು. ಅಂದರೆ ಹಿರಿಯ ವಿದ್ಯಾರ್ಥಿಗಳು ಸೇರಿ ಮಾಡಿರುವಂಥದ್ದು. ಅಂದರೆ ಈಗದವ್ರು ಮಾಡ್ತಿರೋದಲ್ಲ ಇದು. ಅಂದರೆ ಪ್ರತಿ ವರ್ಷ ಸಹ ಒಂದು ಆ್ಯಡ್ ಆನ್ ಆಗ್ತಾ ಇರ್ತದೆ ಇಲ್ಲಿ. ಅದೇ ಇಲ್ಲಿದು ಸ್ಪೆಷಾಲಿಟಿ. ಮತ್ತು ಒಬ್ಬರಿಬ್ಬರು ಸೇರಿ ಮಾಡೋದಲ್ಲ ಇದು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡೋದು. ಅದಕ್ಕೆ ಇದೊಂದು ಇಷ್ಟು ಸ್ಪೆಷಲ್ ಆಗಿದೆ. ಇವತ್ತು ತೊಗೊಂಡು ಬಂದಿದೆ ಗಣಪತಿಯನ್ನು, ಒಂದು ಖುಷಿ ಇದೆ ನಮಗೆಲ್ಲರಿಗೆ. ಯಾಕಂತ ಹೇಳಿದರೆ ಎಲ್ಲ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಎಲ್ಲ ಮಕ್ಕಳನ್ನು ನಮ್ಮೊಟ್ಟಿಗೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿದ್ದು ಹಾಗೂ ಓಲ್ಡ್ ಸ್ಟೂಡೆಂಟ್ಸ್ ಮತ್ತು ಎಲ್ಲ ಸುದಿಲ್ಲಿ ಇರುವ ಮೊದಲಿದ್ದವರೆಲ್ಲ ಸೇರಿಸಿ ನಾವು ಈ ಎಲ್ಲ ಕೆಲಸ ನಾವು ಒಟ್ಟಿಗೆ ಸೇರಿ ಮಾಡಿದ್ದೇವೆ ಎಲ್ಲ. ಈ ಸಲ ಸ್ಪೆಷಲ್ ಅಟ್ರಾಕ್ಷನ್ ತುಂಬ ಈಗ ಮಾಡಿದ್ದೇವೆ. ಅಂದರೆ ಈಗ ನಾಸಿಕ್ ಮತ್ತು DJ ಮತ್ತು ಇದು ಸ್ಟ್ರೀಟ್ ಲೈಟ್ಸ್ ಮತ್ತು ಈಗ ಈ ಸತಿ ನಾವು ಗಣಪತಿಗೆ ಒಂದು ಕಿವಿದೊಂದು ಎಕ್ಸ್ಟ್ರಾ ಈ ಸತಿ ಹಾಕಿದ್ದೇವೆ. ಹಾಗೆ ತುಂಬ ಬದಲಾವಣೆ ನಾವು ಈ ಸತಿ ಚೇಂಜಸ್ ಮಾಡಿದ್ದೇವೆ. ಈ ಸತಿ ಸ್ಪೆಷಲ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಈ ಸತಿ ಒಂದು ಕಾಮಿಡಿ ಗಿಲಾಡಿ ನಾಟಕ ಉಂಟು. ಅದರ ಮಿಡಲಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದು ಭರತನಾಟ್ಯ, ಕಲ್ಚರಲ್ ಡ್ಯಾನ್ಸ್ ಹಾಗೆಲ್ಲ ಉಂಟು. ಗ್ರ್ಯಾಂಡಾಗಿ ಮಾಡ್ತಾರೆ. ನನ್ನ ಹೆಸರು ವಿಕ್ರಮ್ ಅಂತೇಳಿ, ವಿಕ್ರಮ್ ಆಳ್ವ, ಅಧ್ಯಕ್ಷ. ಇವರು ಸೆಕ್ರೆಟ್ರಿ ಹೃದಯ ಸ್ನೇಹ. ಎಲ್ಲ ಬಂಧು ಬಳಗರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಚಂದವಾಗಿ ಒಂದು ಸಮರ್ಪಿಸಬೇಕೆಂದು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರೂ ಬರಬೇಕು. ಓಂ ಶ್ರೀ ಗಣೇಶಾಯ ನಮಃ. ಈಗ ಕಳೆದ 41 ವರ್ಷಗಳಿಂದ ಇಲ್ಲಿ ಗಣೇಶೋತ್ಸವ ನಡೀತಾ ಉಂಟು. ಆವಾಗ ಶುರು ಮಾಡಿದವರು ಮಿಡ್ಲಲ್ಲಿ ಸಾಧಾರಣ ಓಲ್ಡ್ ಸ್ಟೂಡೆಂಟ್ಸೇ ನಡೆಸ್ಕೊಂಡು ಬರ್ತಾಯಿದ್ರು. ಮಿಡ್ಲಲ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಮಾಡ್ತಾಯಿದ್ವಿ. ಮಿಡ್ಲಲ್ಲಿ ಸಾಧಾರಣ ಒಂದು 10 ವರ್ಷ ಗ್ಯಾಪಲ್ಲಿ ಯಾರೂ ಕೂಡ ಇರಲಿಲ್ಲ. 2010-15ರವರೆಗೆ ಖಾಲಿ ಓಲ್ಡ್ ಸ್ಟೂಡೆಂಟ್ ಮತ್ತು ಪ್ರೆಸೆಂಟ್ ಸ್ಟೂಡೆಂಟ್ ಮಾತ್ರ ಬಂದು ಹೋಗ್ತಾಯಿದ್ರು. ಈಗ ರೀಸೆಂಟಾಗಿ ಸಾಧಾರಣ 2018ರ ನಂತರ ನಮಗೆ ಒಂದು ರೀಸೆಂಟ್ ಯುವ ವಿದ್ಯಾರ್ಥಿಗಳ ಒಂದು ದೊಡ್ಡ ತಂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ ಉತ್ಸವ ನಡೆಸಲಿಕ್ಕೆ. ಈ ಸಲ ದರ್ಬೆ ತುಂಬ ಶೃಂಗಾರಗೊಂಡಿದೆ, ಕೇಸರಿಮಯ ಆಗಿದೆ. ಹಾಗೆ LED ಲೈಟ್ಸ್ ಹಾಕಿದ್ದಾರೆ. ಹಾಗೆ ನಮಗೆ ಸ್ಟೇಜ್ ಬ್ಯಾಕ್ ಡ್ರಾಪಿಗೆ ಲೈಟ್ಸ್ ಹಾಕಿದ್ದಾರೆ, LED ಸ್ಕ್ರೀನ್ ಹಾಕಿದ್ದಾರೆ. ಇದೆಲ್ಲ ಸಹಕಾರ ಈಗ ಯುವ ಸಮಿತಿಯಿಂದ ಆಗ್ತಾ ಉಂಟು. ಅವರಿಗೊಂದು ದೊಡ್ಡ ನಮ್ಮ ಸಮಿತಿಯ ಟ್ರಸ್ಟ್ನ ಪರವಾಗಿ ದೊಡ್ಡ ಧನ್ಯವಾದ ತಿಳಿಸಲಿಕ್ಕೆ ಬಯಸ್ತೇನೆ. ಹೀಗೆ ನಮಗೆ ಈ ರೀಸೆಂಟ್ ಪಾಸ್ಔಟ್ ನೋಡಬೇಕು. ಯಾಕೆಂತ ಹೇಳಿದರೆ ಶುರು ಮಾಡಿದವರಿಗೆ ಈಗ 40-50 ಏಜಲ್ಲಿದ್ದಾರೆ. ಈಗ ನಮಗೆ ರೀಸೆಂಟ್ ಕಮಿಟಿ, ರೀಸೆಂಟ್ನವ್ರು ಯಾರ್ಯಾರು ಪಾಸ್ಔಟ್ ಇದ್ದೀರಾ 2010-15 ನಂತರ ಪಾಸ್ಔಟ್ನವ್ರು ನಮ್ಮೊಟ್ಟಿಗೆ ಜೋಡಿಸಬೇಕು. ಇವರು ಒಂದು ಒಳ್ಳೆ ತಂಡ ಕಟ್ಟಿಕೊಂಡಿದ್ದಾರೆ. ಸಾಧಾರಣ 100 ದಿನ ಮುಂಚೆ ಆರಂಭಿಸ್ತಾರೆ ಎಲ್ಲ ತಯಾರಿಗಳನ್ನು. ಅಡಿಕೆ ಮರ ಕಡಿಯೋದಾಗಲಿ, ಇಲ್ಲಿ ಫ್ಲ್ಯಾಗ್ ಹಾಕೋದಾಗಲಿ, ಎಲ್ಲ ರಾತ್ರಿ ಕೆಲಸ ಮಾಡೋದಾಗಲಿ, ಎಲ್ಲ ತಯಾರಿಗಳು ನಡೆಸಿ ಇಷ್ಟೊಂದು ದರ್ಬೆಯನ್ನು ಸುಂದರವಾಗಿ ಇಡಿಸ್ತಾರೆ. ಹಾಗೆ ಶೋಭಾಯಾತ್ರೆಯಲ್ಲಿ ಕೂಡ ಇವರ ದೊಡ್ಡ ಸಹಕಾರ ಇದೆ. ನಾಸಿಕ್ ಬ್ಯಾಂಡ್ ಆಗಿರ್ಬೋದು, ಬೇರೆ ನೃತ್ಯ ಪ್ರದರ್ಶನಗಳಾಗಿರ್ಬೋದು, ಎಲ್ಲ ಕೂಡ ಈ ಯುವ ತಂಡದಿಂದ ನಡೀತಾ ಇದೆ. ಇವತ್ತಿನ ಬೆಳಿಗ್ಗೆಯ ಸಿಂಗಾರಿ ಮೇಳ ಅವರ ಕಡೆಯಿಂದ ನಮಗೆ ಸಿಕ್ಕಿದೆ. ಹಾಗಾಗಿ ಇವರಿಗೆ ತುಂಬ ಹೃದಯದ ಟ್ರಸ್ಟ್ನ ಪರವಾಗಿ ತುಂಬ ಹೃದಯ ಧನ್ಯವಾದ ತಿಳಿಸಿ ಇಷ್ಟಪಡ್ತೇನೆ. ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಈ ಒಂದು 41ನೇ ವರ್ಷದ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಶುಭಾಶಯಗಳನ್ನು ಹೇಳುತ್ತಾ ಭಾಳ ಯಶಸ್ವಿಯಾಗಿ 41 ವರ್ಷದಿಂದ ಈ ಒಂದು ಗಣೇಶೋತ್ಸವ ಇಲ್ಲಿ ನಡೆದು ಬಂದಿದೆ. ನಮ್ಮ ಎಲ್ಲ ಹಿಂದೂ ಬಾಂಧವರು ಹಾಗೂ ಎಲ್ಲ ಸಾರ್ವಜನಿಕರು ಈ ಒಂದು ಗಣೇಶೋತ್ಸವದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮ ಸಹಕಾರವನ್ನು ಕೊಡುವ ಮೂಲಕ 41 ವರ್ಷದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ಒಂದು ಗಣೇಶೋತ್ಸವ ಭಾಳ ಯಶಸ್ವಿಯಾಗಿ ನಡೆದು ಬಂದಿದೆ. ಈ ಒಂದು ಗಣೇಶೋತ್ಸವದ ಮುಖಾಂತರ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಆ ಒಂದು ನಮ್ಮ
ನಮ್ಮ ಒಂದು ಸಾಂಸ್ಕೃತಿಕ ವಿಚಾರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವರಲ್ಲಿ ಇನ್ನಷ್ಟು ಅರಿವು ಮೂಡಿಸುವ ಮೂಲಕ ಈ ಒಂದು ಗಣೇಶೋತ್ಸವ ಕಳೆದ ಹಲವಾರು ವರ್ಷಗಳಿಂದ ನಡೆದು ಬರುತ್ತಿದೆ. ಈ ಗಣೇಶೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಇದರ ಯಾರು ರೂವಾರಿಗಳಿದ್ದಾರೆ, ಯಾರು ಈ ಒಂದು ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಈ ಗಣೇಶನ ಒಂದು ಆಶೀರ್ವಾದ ಸದಾ ಇರಲಿ ಮತ್ತು ಈ ಒಂದು ಗಣೇಶೋತ್ಸವ ಇನ್ನು ಮುಂದಿನ ದಿನಗಳಲ್ಲಿಯೂ ನಿರಂತರವಾಗಿ ಈ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ನಡೆದು ಬರಲಿ ಅಂತ ಹಾರೈಸ್ತಾ ನನ್ನ ಮಾತಲ್ಲಿ ನಿಲ್ಲಿಸ್ತೇನೆ. ಪ್ರಥಮವಾಗಿ ಪುತ್ತೂರಿನ ಸಮಸ್ತ ನಾಗರಿಕರಿಗೆ ನಮ್ಮ ಸಂತ ಫಿಲೋಮಿನಾ ಕಾಲೇಜು ಗಣೇಶೋತ್ಸವ ಸಮಿತಿಯಿಂದ ನಾವು ಸ್ವಾಗತ ಕೋರ್ತಾ ಹಾಗೂ ಅವರಿಗೆ ದೇವರು ಎಲ್ಲ ರೀತಿಯ ಒಂದು ಸಹಕಾರ ನೀಡಲಿ ಅಂತ ನಾನು ಕೇಳಿಕೊಳ್ತೇನೆ. ಇನ್ನೊಂದು ಏನು ಹೇಳೋದು ಅಂದರೆ, ನಾವು 1983ನೇ ಇಸವಿ ಅಂದರೆ ನಾನು ಆಗ ದ್ವಿತೀಯ PUC ಯಲ್ಲಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 40 ವರ್ಷಗಳ ಕಾಲ ದೀರ್ಘ ಪಯಣದಲ್ಲಿ ನಮ್ಮ ಈ ಗಣೇಶೋತ್ಸವ ನಡೆದುಕೊಂಡು ಬಂದಿತ್ತು. ಇದಕ್ಕೆ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು, ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪುತ್ತೂರಿನ ಸಮಸ್ತ ನಾಗರಿಕರ ಸಹಕಾರದಿಂದ ಇಷ್ಟೊಂದು ಯಶಸ್ವಿಯಾಗಿ ನಡೆದುಕೊಂಡು ಬರಲು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಈ 40 ವರ್ಷದ ಈ ಹಾದಿಯಲ್ಲಿ ನಾವು ಈ 40 ವರ್ಷದಲ್ಲಿ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಹಾಗೆ ಮಂಗಳೂರು ವಿವಿ ಮಟ್ಟದ ಎಲ್ಲ ಕ್ರೀಡಾಪಟುಗಳಿಗೆ ಸನ್ಮಾನ, ಸಾರ್ವಜನಿಕವಾಗಿ ಅನ್ನಸಂತರ್ಪಣೆ, ಹೀಗೆ ವಿವಿಧ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ. ಅದಲ್ಲದೆ 2015ಕ್ಕೆ ನಮ್ಮ ಈ ಸಂತ ಫಿಲೋಮಿನಾ ಕಾಲೇಜು ಹಿರಿಯ ವಿದ್ಯಾರ್ಥಿ ಗಣೇಶೋತ್ಸವ ಸೇವಾ ಟ್ರಸ್ಟನ್ನು ಆರಂಭಿಸಿ ಅದರ ಮುಖಾಂತರ ಹಲವು ವಿದ್ಯಾರ್ಥಿಗಳಿಗೆ ನಾವು ವೈದ್ಯಕೀಯ ವೆಚ್ಚವನ್ನು ಸಹ ಭರಿಸ್ತಾ ಇರ್ತೇವೆ. ಅಲ್ಲದೆ ಪ್ರತಿ ವರ್ಷ ನಾವು ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ಒಂದು ದೊಡ್ಡ ಮಟ್ಟದಲ್ಲಿ ಬ್ಲಡ್ ಡೊನೇಷನ್ ಅಂದರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅದೇ ಈ ವರ್ಷ 41ನೇ ವರ್ಷದ ಪರವಾಗಿ 41 ವಿದ್ಯಾರ್ಥಿಗಳಿಂದ ಈ ಒಂದು ಡೊನೇಷನ್ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಇನ್ನು ಏನು ಹೇಳುವುದಂದರೆ, ನಮಗೆ ಈ ಸಂತ ಫಿಲೋಮಿನಾ ಕಾಲೇಜಿನ ವಿದ್ಯಾಸಂಸ್ಥೆಯ ಸುತ್ತಮುತ್ತಲ ಸುಮಾರು 600 ಮನೆಗಳು ನಮಗೆ ಸಹಕಾರ ನೀಡಿದ ಕಾರಣ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುತ್ತದೆ. ಅಲ್ಲದೆ ಪುತ್ತೂರಿನ ಸಮಸ್ತ ನಾಗರಿಕ ಸಹಕಾರವು ಇದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುತ್ತದೆ. ಹಾಗೆ ನಾವು ಈ ವರ್ಷ 41ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದೆವು. ಈ ವರ್ಷ ಸಹ ನಾವು ಎರಡು ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ಇಂದು ಮತ್ತು ನಾಳೆ ಅಂದರೆ ಸಾರ್ವಜನಿಕವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಸುಮಾರು 4,500ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ನಾವು ಸಂತರ್ಪಣಾ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ ಅಂತ ಹೇಳಲು ನಾನು ಈ ಸಂಬಂಧ ಬಯಸ್ತೇನೆ. ನಾನು ಪ್ರಕಾಶ್ ಮುಕುರಂಪಾಡಿ, ಸಂತ ಫಿಲೋಮಿನಾ ಕಾಲೇಜ್ ಹಿರಿಯ ವಿದ್ಯಾರ್ಥಿ ಗಣೇಶೋತ್ಸವ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರು ಹಾಗೂ ಸಮಿತಿಯ ಟ್ರಸ್ಟಿನ ಅಧ್ಯಕ್ಷರು. ಇದಿಷ್ಟು ಫಿಲೋಮಿನಾದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವದ ಒಂದಷ್ಟು ವಿಚಾರಗಳು. ಎಲ್ಲರೂ ಹೇಳಿದರು ಅತ್ಯಂತ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ, ಎಲ್ಲರೂ ಕೂಡ ಬನ್ನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥದ್ದು. ಸೊ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು 41ನೇ ವರ್ಷದ ಗಣೇಶೋತ್ಸವ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಗಣೇಶೋತ್ಸವದಲ್ಲಿ ಕೂಡ ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.